ಸೋಲ್ಮೇಲು ನಮ್ಮ ಕುಡ್ಲ ತುಳುವಾರ್ತಿಲು ಜೋಕ್ಲಿನ ಬೆನ್ಪಾವಂದನಂಚ ತಿಳುವಳಿಕೆ ಮೂಡವನ ಕಾರ್ಯಡು ಮಾತಿರ್ಲ ಕೈ ಜೋಡಿಸಾವಡಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೊಕ್ಕ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯಂತರು ಜೈಬುನ್ನೀಸಾ ಪಂತರು ಕುಡ್ಲಡು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಉದೀಪನ ಮಲ್ತದಾರು ಪಾತೀರಿರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನೀಲಿಟ್ಟು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಜಿಲ್ಲಾ ಪಂಚಾಯತ್ ಸಭಾಂಗಣಗಳು ಶುಕ್ರವಾರ ನಡೆತಂಡು. ಈ ಪೊರ್ತುಡು ಜಾಥಾ ಆಚರಣೆ ಮಲ್ತದಿತ್ತದು ದಕ್ಷಿಣ ಕನ್ನಡ ಪ್ರಧಾನ ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಧೀಶರು ಬಸವರಾಜ ಉದೀಪನ ಮಲ್ತೇರು. ಸಭಾಲೇಸುಡಿ ಹಿರಿಯ ಕಾರ್ಮಿಕ ಇನ್ಸ್ಪೆಕ್ಟರ್ ಗಣಪತಿ ಹೆಗಡೆ ಎದುಕೊಂಡಿರು. ಸಹಾಯಕ ಕಾರ್ಮಿಕ ಕಮಿಷನರ್ ನಾಜಿಯಾ ಸುಲ್ತಾನ ಸುರುತಪ ತೆರಪಂಡಿರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೊಕ್ಕ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯಂತಿರು ಜೈಬುನ್ನೀಸಾ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಕಾರ್ಯಕ್ರಮ ಉದೀಪನ ಮಲ್ತೇರು. ಜೈಬುನ್ನೀಸಾ ಪಾತಿರ್ದು ಬಾಲ ಕಾರ್ಮಿಕ ಪದ್ಧತಿ ತಡೆಪೆರೆ ಕಠಿಣ ಕಾನೂನುಂಡು ಅಂಡ ಬಜ್ಜಿ ಕಾನೂನುಡು ಒಂದೇ ನಿಯಂತ್ರಣ ಮಲ್ಪೆರೆ ಸಾಧ್ಯ ಅಜ್ಜಿ ಜೋಕ್ಲಿನ ಬೆನ್ಪಾಯರೆ ಬಲ್ಲಿ ಪನ್ಪುನ ತಿಳುವಳಿಕೆಯನ್ನು ಮೂಡಾವಡು ಸಮಾಜದ ಮಾತಿರ್ಲ ಈ ಕಾರ್ಯಡು ಕೈ ಜೋಡಿಸಾವಡು ಜೋಕ್ಲಿನ ಬೆನ್ಪಾವನ ಓಲಾಂಡಲ ತೋಜಿದ ಬತ್ತಂಡ ಕಾರ್ಮಿಕ ಇಲಾಖೆಗೆ ಮಾಹಿತಿ ಕೊರುಡು ಜೋಕ್ಲಿನ ಜೋಕ್ಲಾಟಿಗೇನು ಒಯ್ತ ನೋಡ್ಚಿ ಪನ್ಪುನ ಸಂದೇಶನು ಮಾತ್ರೆಗಳ ಮುಟ್ಟಾವಡು ಒಂದು ಪಂಡೇರು. ಕಾರ್ಮಿಕ ಅಧಿಕಾರಿ ಕುಮಾರ್ ಬಿಆರ್ ಪ್ರಮಾಣ ವಚನ ಮಲ್ಪಾಯರು. ಜಿಲ್ಲಾ ಪಂಚಾಯತ್ ಒತ್ತು ಕಾರ್ಯಂತಿರು ಜಯಲಕ್ಷ್ಮಿ, ಶಾಲಾ ಶಿಕ್ಷಣ ಇಲಾಖೆದ ಒತ್ತು ನಿರ್ದೇಶಕರು ಶಶಿಧರ, ವಕೀಲರ ಸಂಘದ ಗುರುಕಾರ್ಯರು ಜಗದೀಶ್ ಶೇನವ, ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಆಂದೋಲನದ ರಾಜ್ಯ ಸಂಚಾಲಕರು ರೆನ್ನಿ ಡಿಸೋಜಾ ಮಲ್ಲಪಿನ್ನಿರದಿತ್ತಿರು. ಪ್ರಬಂಧ, ಸಂಗೀತ, ಭಾಷಣ ಪಂತುಲಡು ಗೆಂದಿನಕ್ಲಿಗೂ ಇನಾಮುಲೇನು ಪಟ್ಟಿರು. ಶಾಲೆ ಜೋಕ್ಲಿಡ್ದು ಬೇತೆ ಬೇತೆ ಕಾರ್ಯಕ್ರಮ ನಡೆತಂಡು. ವಿವಿಧ ಜಾಗತಿಕ ಮಟ್ಟದ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು, ವಿವಿಧ ರೀತಿಯ ಅಧಿಕಾರಿ ವರ್ಗಗಳಾಗಿರ್ಬೋದು, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೋಸ್ಕರ ಕೆಲಸ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನು ಸಹ ನಾವು ಆಚರಣೆಯನ್ನು ತಂದಿದ್ದೇವೆ. ಇದರ ಬಹುಮುಖ್ಯ ಉದ್ದೇಶವಂತಂದಾಗ ಎಲ್ಲ ಮಕ್ಕಳಲ್ಲೂ ಸಹ ಒಂದು ಸಮಾನತೆಯನ್ನು ಕಾಣುವಂಥದ್ದು, ಒಳ್ಳೆಯ ರೀತಿಯಾದಂಥ ಒಂದು ಬಾಲ್ಯವನ್ನ ಮಕ್ಕಳಿಗೆ ಕೊಡುವಂಥದ್ದು, ಜೊತೆಗೆ ಸಂವಿಧಾನಾತ್ಮಕವಾಗಿ ಅವ್ರಿಗಿರುವಂತಹ ಒಂದು ಹಕ್ಕು ಪ್ರತಿಯೊಂದು ಮಗುವಿಗೂ ಸಹ ಎಜುಕೇಶನ್ ಪ್ರೊವೈಡ್ ಮಾಡುವಂಥದ್ದು ಇದರ ಬಹುಮುಖ್ಯ ಉದ್ದೇಶವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಇದಕ್ಕೆ ಕಾರ್ಯಭೂತರಾಗಿ ಕಾರ್ಯಕರ್ತರಾಗಿ ನಾವು ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ದೇವೆ. ಈ ಬಾಲ ಕಾರ್ಮಿಕತೆಗೆ ಮಕ್ಕಳನ್ನು ದುಡಿದಲ್ಲಿ ಅವರು ಅದನ್ನು ಕಳ್ಕೊಳ್ತಾರೆ. ಒಮ್ಮೆ ಹೋದ ಬಾಲ್ಯ ಮತ್ತೊಮ್ಮೆ ತಿರುಗಿ ಬರುವುದಿಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಆ ವಯಸ್ಸಿನಲ್ಲಿ 6ರಿಂದ 14 ವರ್ಷ ಅಥವಾ 14ರಿಂದ 18 ವರ್ಷದ ಅಡೋಲ್ಸೆಂಟ್, ಈ ಪೀರಿಯಡ್ನಲ್ಲಿ ಅವರು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳೆಯುವಂತಹ ಒಂದು ಒಳ್ಳೆಯ ಅವಕಾಶ ಅಥವಾ ಒಂದು ಯುಗ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಶುಕ್ರವಾರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಬತ್ತಿದ್ದಾರೆ. ದೇವರಿಗೆ 1 ಕಿಲೋ 500 ಗ್ರಾಂ ತೂಕದ ಬೊಳ್ಳಿದ ಕಡ್ತಲೆ ಬೊಕ್ಕ ರೇಷ್ಮೆ ಸೀರೆ ಅರ್ಪಣೆ ಮಲ್ತದು ಶ್ರೀ ಮೂಕಾಂಬಿಕೆನ ಇಂಬುನ ಟೊಂಡೇರು. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಶುಕ್ರವಾರ ಬೈಂದೂರು ತಾಲೂಕದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಬತ್ತಿದ್ದಾರೆ. ತಮಿಳುನಾಡು ಬೊಕ್ಕ ಕೇರಳ ರಾಜ್ಯದಕ್ಕೆ ಕೊಲ್ಲೂರು ಪಂಡ ಭಾರಿ ಭಯಭಕ್ತಿ. ತಮಿಳುನಾಡು ಏರು ಮುಖ್ಯಮಂತ್ರಿ ಆಂಡಲ ಕೊಲ್ಲೂರುಗೂ ಬರಂದೆಜ್ಜಿ ಮುಖ್ಯಮಂತ್ರಿ ವಿಜಯ್ ಬರ್ಪ್ನಲ್ಲಿ ಕೂಡ ಭಾರಿ ಪೊಲೀಸ್ ಬಂದೋಬಸ್ತ್ ಮಲ್ತಿದ್ದೇರು. ದೇವಸ್ಥಾನದ ಸಂಪ್ರದಾಯದಂಚ ಅಂಗಿದೆತ್ತದು ಬೊಲಿಯ ದುತ್ತು ಮುಂಡು ತುತ್ತುದು ದೇವಸ್ಥಾನಕ್ಕೂ ಪೋಕಿಯರು. ದೇವಸ್ಥಾನದ ಆಡಳಿತ ವ್ಯವಸ್ಥಾಪನಾ ಮಂಡಳಿ ಪದಾಧಿಕಾರಿಗಳು ಸದಸ್ಯರು ಪೂತಗುಚ್ಚಿ ಕುಡ್ದು ವಿಜಯರನ್ನು ಎದುಕೊಂಡೇರು. ಮಂತ್ರ ಘೋಷದ ಒಟ್ಟಿಗೂ ಆರನ ಉಲೈಲೆ ತಂದು ಪೋಯರು. ದೇವಸ್ಥಾನದ ಎದುರು ಕೊಡಿಮರಕ್ಕೂ ಕೈ ಮುಗಿದು ದೇವಸ್ಥಾನಕ್ಕೂ ಪೊಗ್ಗು ನಡೆದು ಬೊಕ್ಕ ಪ್ರಧಾನ ಪೂಜೆ ಮಲ್ಪನ ರಾಮಚಂದ್ರ ಅಡಿಗೆರ್ನ ದುಂಬಾಳ್ತಿಡು ಸಂಕಲ್ಪ ಪೂಜೆ ಮಲ್ತೇರು. ಮುಖ್ಯಮಂತ್ರಿ ವಿಜಯ್ ಸಂಕಲ್ಪ ಪೂಜೆ ಮಲ್ಪಾದು ಪ್ರಾರ್ಥನೆ ಮಲ್ತೇರು. ಶಕ್ತಿದೇವಿ ಶ್ರೀ ಮೂಕಾಂಬಿಕೆಗೆ 1 ಕಿಲೋ 500 ಗ್ರಾಂ ತೂಕದ ಬೊಳ್ಳಿದ ಕಡ್ತಲೆ ರೇಷ್ಮೆ ಸೀರೆ ಫಲವಸ್ತು ಅರ್ಪಣೆ ಮಲ್ತದ್ದು ಇಂಬು ನಟ್ಟೊಂಡಿರು. ಸಂಕಲ್ಪ ಪೂಜೆ ಹಿಡಿದ ಬುಕ್ಕ ದೀಪಾರಾಧನೆ ಮಲ್ತೇರು. ಪೂಜಿದ ಭಟ್ರು ವಿಜಯರಿಗೆ ರಕ್ಷಣೆ ಕಟ್ಟಿರು. ತಮಿಳುನಾಡದ ದುಂಬುದ ಮುಖ್ಯಮಂತ್ರಿ ಎಂಜಿ ರಾಮಚಂದ್ರನ್ ಮೂಕಾಂಬಿಕೆಗೆ ಅರ್ಪಣೆ ಮಲ್ತದ್ನ ಬಂಗಾರದ ಕಡ್ತಲೆಯನ್ನು ಮುಖ್ಯಮಂತ್ರಿ ವಿಜಯರಿಗೆ ತೋಜಾಯರು. ಕ್ಷೇತ್ರದಲ್ಲಿ ಕೂಡ ಮುಖ್ಯಮಂತ್ರಿ ವಿಜಯರಿಗೆ ಮರ್ಯಾದೆ ಸಂದೇತ ಮಲ್ತೇರು. ಈ ಪೊರ್ತುಡು ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಾಬು ಶೆಟ್ಟಿ, ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ, ದುಂಬುದ ಶಾಸಕರು ಗೋಪಾಲ್ ಪೂಜಾರಿ, ಸಮಿತಿ ಸದಸ್ಯರು ರಘುರಾಮ ದೇವಾಡಿಗ ಆಲೂರು, ಸುರೇಂದ್ರ ಶೆಟ್ಟಿ, ರಾಜೇಶ್ ಕಾರಂತ, ಅಭಿಲಾಷ್, ಧನಾಕ್ಷಿ ವಿಶ್ವನಾಥ, ಸುಧಾಕಿ ಈ ಪೊರ್ತುಡಿತ್ತೇರು. ವಿಜಯ್ ಕ್ಷೇತ್ರಕ್ಕೆ ಬರ್ಪನಲ್ಲಿ ಕೂಡ ಅಭಿಮಾನಿಗಳು ಮಾರ್ಗದುದ್ದಗುಲ ಒಂತುದಿತ್ತೇರು. ಕ್ಷೇತ್ರೊಡ್ಲ ಅರೆಂತುಯರ ಅಭಿಮಾನಿಗಳು ಸೇರಿದಿತ್ತೇರು. ಅಕ್ಲಿನ 10 ದಿಯರೆ ಪೊಲೀಸರು ಸಾಹಸ ಮಲ್ಪೊಡಾದು ಬತ್ತಂಡು ಅಭಿಮಾನಿಗಳು ವಿಜಯ್ ದಳಪತಿ ಇಂಜ ಘೋಷಣೆ ಪಾಡಿರು. ವಿಜಯ್ ಅಕ್ಲೆಗೆ ಕ್ಷೇತ್ರೊಡದೆ ಕೈ ಮುಗಿದು ಸೊಲ್ಮೆ ಸಂದೇಯರು.
ದಕ್ಷಿಣ ಕನ್ನಡ ಜಿಲ್ಲೆದ ಮಾರ್ಗುಲೆಡ್ ಮುಖ್ಯವಾದ ಮಾರ್ಗುಲಿನ ಡಿವೈಡರ್ ಲೆಡ್ ಪಾಡ್ದನ ಫ್ಲೆಕ್ಸ್ ಬ್ಯಾನರ್ ಬಂಟಿಂಗ್ ಲೆನ್ ತುರ್ತು ದೆಪ್ಪುಡಾಯರೆ ಜಿಲ್ಲಾಧಿಕಾರಿ ದರ್ಶನ್ HV ಆದೇಶ ಪಿದಾಡ್ಪಾದೇರು. ದಕ್ಷಿಣ ಕನ್ನಡ ಜಿಲ್ಲೆದ ಮಾರ್ಗುಲೆಡ್ ಮುಖ್ಯವಾದ ಮಾರ್ಗುಲಿನ ಡಿವೈಡರ್ ಲೆಡ್ ಪಾಡ್ದನ ಫ್ಲೆಕ್ಸ್ ಬ್ಯಾನರ್ ಬಂಟಿಂಗ್ ಲೆನ್ ತುರ್ತು ದೆಪ್ಪುಡಾಯರೆ ಜಿಲ್ಲಾಧಿಕಾರಿ ದರ್ಶನ್ HV ಆದೇಶ ಪಿದಾಡ್ಪಾದೇರು. ಜಿಲ್ಲೆಡ್ ಮುಂಗಾರು ಬರ್ಸ ಬರೋದಿತ್ತದು ಈ ಪೊರ್ತುಲು ಗಾಳಿ ಪೊಕ್ಕ ಬರ್ಸಗು ಮಾರ್ಗುಲಿನ ಡಿವೈಡರ್ ಲೆಡ್ ಪಾಡ್ದನ ಫ್ಲೆಕ್ಸ್ ಬ್ಯಾನರ್ ಬೊಕ್ಕ ಬಂಟಿಂಗ್ಲು ಕದೆಲ್ದು ಗಾಡಿಲಿನ ಮಿತ್ತು ನಡತೊಂದು ಪೋಪನ ಕಡೆ ಮಿತ್ತು ಬೂರ್ದು ಅಪಘಾತ ಜೀವ ನಷ್ಟ ಆಪನ ಸಾಧ್ಯತೆ ಉಂಟು. ಅಂಜದ ಸಾರ್ವಜನಿಕರ ರಕ್ಷಣೆ ಬೊಕ್ಕ ಉಂಡಾಪನ ಅಪಘಾತಗಳನ್ನು ತಡೆಪುನ ಉದ್ದೇಶಡು ಈ ಆದೇಶ ಪಿದಳ್ಪಾದಂಡು. ಈ ಆದೇಶದ ಅನುಷ್ಠಾನಡು ಒವೇ ರೀತಿದ ಗುಮನ ಕೊರಂದೆ ಉಪ್ಪುನ ಅತ್ತಂಡ ಕಡೆಸಾವನ ತೋಜಿದ ಬತ್ತಂಡ ಅತ್ತಂಡ ಅಪಘಾತ ಅವಘಡ ಆಂಡ ಸಂಬಂಧಪಟ್ಟನ ಅಧಿಕಾರಿಲೇನೆ ಜವಾಬ್ದಾರಿರಾದು ಮಲ್ತದೆ. ವಿಪತ್ತು ನಿರ್ವಹಣಾ ಕಾಯ್ದೆದಡಿಟ್ಟು ಬೊಕ್ಕ ನಿಯಮಗೂ ಸರಿಯಾದ ಶಿಸ್ತು ಕ್ರಮ ದೆತ್ತನುಂಡು ಜಿಲ್ಲಾಧಿಕಾರಿಗಳು ಆರಿನ ಆದೇಶಗಳು ತಿರಿಪಾದಿರು. ಕೇಂದ್ರದ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಶುಕ್ರವಾರ ಕಾಪು ಹೊಸ ಮಾರಿಗುಡಿ ದೇವಸ್ಥಾನಕ್ಕೂ ಪೋದು ಶ್ರೀ ಮಾರಿಯಮ್ಮ ಉಚ್ಚಂಗಿ ದೇವಿನ ಇಂಬು ನಟೊಂಡೇರು. ಆರು ಒಡಿಪುದ ಬಿಜೆಪಿ ಜಿಲ್ಲಾ ಪ್ರಶಿಕ್ಷಣ ವರ್ಗಗಳು ಪಾಲ್ದೆತ್ತು ನೆರೆ ಬತ್ತಿದ್ದೇರು. ಉಡುಪಿ ಜಿಲ್ಲೆದ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೂ ಕೇಂದ್ರದ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಪೋದು ಶ್ರೀ ಮಾರಿಯಮ್ಮ ಬೊಕ್ಕ ಉಚ್ಚಂಗಿ ದೇವಿನ ಇಂಬು ನಟೊಂಡೇರು. ಮಂತ್ರಿಯರ್ನಲ್ಲಿ ಕೊಡು ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಕಲ್ಯ ಶ್ರೀನಿವಾಸ ತಂತ್ರಿ ವಿಶೇಷ ಪೂಜೆ ಮಲ್ತೇರು. ಪ್ರಧಾನ ತಂತ್ರಿ ವಿದ್ವಾನ್ KP ಕುಮಾರಗುರು ಕೊರಂಗ್ರಪಾಡಿ ಪ್ರಾರ್ಥನೆ ಮಲ್ತದ ಪ್ರಸಾದ ಕೊರಿಯರು. ಒಡಿಪುಡ್ನಡಪ್ನ ಜಿಲ್ಲಾ ಬಿಜೆಪಿ ಪ್ರಶಿಕ್ಷಣ ವರ್ಗಡು ಪಾಲ್ದೆತು ನೆರೆ ನಿರ್ಮಲಾ ಸೀತಾರಾಮನ್ ಬತ್ತಿದ್ದೇರು. ಈ ಪೊರ್ತುಡು ಕಾಪು ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು K ವಾಸುದೇವ ಶೆಟ್ಟಿ ಮಾಧ್ಯಮದ ಕಡಪಾತಿರದು ಕಾರ್ಯಕ್ರಮದ ಉದ್ದೇಶಡು ಒಡಿಪುಗು ಬೈದ್ನ ನಿರ್ಮಲಾ ಸೀತಾರಾಮರೇನು ದೇವಸ್ಥಾನಗೂ ಬರಿಯರೆ ಭಿನ್ನೈತೊಂದ ಅಂಚಾದಾರ ಕ್ಷೇತ್ರಗೂ ಬತ್ತದು ವಿಶೇಷ ಪೂಜೆ ಮಲ್ಪಾದ ಪ್ರಾರ್ಥನೆ ಮಲ್ತದು ಪೋತೇರು. ಬೊಕ್ಕರ ಬರ್ಪೆ ಎಂದು ಭರವಸೆ ಕೊಡ್ತೇರು ಎಂದು ಬಂದಿರು. ಅಭಿವೃದ್ಧಿ ಸಮಿತಿಯ ಕಾರ್ಯಗುರುಕಾರ್ಯರ ಬುಕ್ಕ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರ ಸುರೇಶ್ ಶೆಟ್ಟಿ ಗುರ್ಮೆ, ಒಡಿಪುದ ಶಾಸಕರ ಯಶಪಾಲಿ ಎ ಸುವರ್ಣ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಡಿಕೆರೆ ರತ್ನಾಕರ ಶೆಟ್ಟಿ ಈ ಪೊರ್ತುರಿದ್ದೇರು. ಕಾಪು ಅಂತ ಹೇಳಿದರೆ ವರ್ಷವಾಗಿ ಬೇಕು ಒಂದು ಚಿತ್ತ ಜಯ ಜಯ ಮನಸ್ಸಂಕಲ್ಪ ಸಿದ್ಧಿರಸ್ತು ಕೊಡುವಂತಹದ್ದು ರಕ್ಷಣೆ ಕೊಟ್ಟು ದೇವರು ಕಾಪಾಡ್ತಾರೆ. ದೇವರ ಮನಸ್ಸಾಗುವಷ್ಟು ಮನಸ್ಸಂಕಲ್ಪ ಮನಸ್ಸಂಕಲ್ಪ ಇವತ್ತು ಕಾಪುನಮ್ಮನ ಸನ್ನಿಧಿಗೆ ಭಾರತ ಸರ್ಕಾರದ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಂದು ಅಮ್ಮ ಇಂದು ಉಡುಪಿ ಜಿಲ್ಲೆಗೆ ಅವರ ಒಂದು ಕಾರ್ಯಕ್ರಮ ಇತ್ತು. ಆದರೆ ಆ ಕಾರ್ಯಕ್ರಮದಲ್ಲಿ ಕಾಪುನಮ್ಮನ ಸನ್ನಿಧಿಗೆ ಬರುವಂಥ ಒಂದು ಆ ಪ್ರೋಗ್ರಾಮ್ ಇರಲಿಲ್ಲ. ಆದರೆ ನಾವು ಉದಯವಾಣಿ ದಿನಪತ್ರಿಕೆಯಲ್ಲಿ ಓದಿದಾಗ ನನಗೊಂದು ಪ್ರೇರಣೆ ಬಂತು. ಅಮ್ಮಂದು ನನ್ನ ಸನ್ನಿಧಿಗೆ ಬರುವ ಹಾಗೆ ಸುದ್ದಿ ಕೊಡು ಅಂತೇಳಿ ನಾನು ನಮ್ಮ ಕ್ಷೇತ್ರದ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಹತ್ರ ಹೇಳಿದಾಗ ಅದು ಪೂರ್ವ ನಿಗದಿತ ಕಾರ್ಯಕ್ರಮ, ಹಾಗೆಲ್ಲ ಬರೋದಿಲ್ಲ, ಅವರು ಕೇಂದ್ರ ಸರ್ಕಾರದ ವಿತ್ತ ಸಚಿವರನ್ನು ಹಾಗೆ ಕರೀಲಿಕ್ಕೆ ಕಷ್ಟ. ನಾನು ಆಗಲೇ ಬಂದ ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ, ಹೀಗೆ ಬಂದಿದ್ದಾರೆ, ನಿಮ್ಮ ಕ್ಷೇತ್ರಕ್ಕೆ ಕರೆಸಿಕೊಳ್ಳೋದು ನಿಮ್ಮ ಜವಾಬ್ದಾರಿ, ನನ್ನ ಕೆಲಸವನ್ನು ನೀವು ಪ್ರೇರಣೆ ಕೊಟ್ಟಾಗೆ ಮಾಡಿದ್ದೇನೆ ಅಂತ. ರಾತ್ರಿ 10 ಗಂಟೆ ಮೇಲೆ ಸುದ್ದಿ ಬಂತು, ಬೆಳಿಗ್ಗೆ ಬರ್ತಾರೆ, ಪೂಜೆಯ ಸಮಯಕ್ಕೆ ಪೂಜೆ ಮಾಡಿ ಹೋಗ್ತಾರೆ. ಈಗ ನಾವು ನಮ್ಮ ಇಡೀ ಸಮಿತಿಗೆ, ವ್ಯವಸ್ಥಾಪನಾ ಸಮಿತಿ, ಅಭಿವೃದ್ಧಿ ಸಮಿತಿ, ಭಕ್ತ ವೃಂದಕ್ಕೆ ಎಲ್ರಿಗೂ ಸಂತೋಷ. ಅಂದರೆ ಪವಾಡ ಸದೃಶ್ಯವಾಗಿ ನಿರ್ಮಾಣವಾದ ಇಂಥ ದೇಗುಲವನ್ನು ಅಮ್ಮನೇ ಮಾಡಿಕೊಂಡಿದ್ದಾರೆ ಎಂಬ ಇರುವಾಗ ಈ ರೀತಿಯಾಗಿ ಅಮ್ಮ ಇಂಥ ಸಚಿವರನ್ನು ಕರೆಸಿಕೊಳ್ತಾರಂದರೆ ಇದೇ ಇಲ್ಲಿ ಕ್ಷೇತ್ರದ ಮಹಾತ್ಮೆ ಪವಾಡ.
ಮರಿಯಲದ ದುಂಬತ್ತ ಜಾಗೃತೆ ಸಾರ್ವಜನಿಕರನ್ನ ಎಡ್ಡೆಪ್ಪದ ದಿಟ್ಟಿಡು ಶಿವಮೊಗ್ಗ ಜಿಲ್ಲೆದ ತೀರ್ಥಹಳ್ಳಿ ತಾಲೂಕುದ ಪುದರ್ಪೊಯಿ ಆಗುಂಬೆ ಘಾಟಿಡು ಜೂನ್ 15 ಮರಿಯಲ ಅಕೇರಿಮುಟ ಮಾಮಲ್ಲ ಗಾಡಿಲಿನ ಸಂಚಾರ ಇಡೀ ನಿಷೇಧ ಮಲ್ತದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟೆ ಕಟ್ಟುನಿಟ್ಟಿದ ಆದೇಶ ಪಿದಾಡ್ಪಾದೇರು. ಮರಿಯಲದ ದುಂಬತ್ತ ಜಾಗೃತೆ ಸಾರ್ವಜನಿಕರನ್ನ ಎಡ್ಡೆಪ್ಪದ ದಿಟ್ಟಿಡು ಶಿವಮೊಗ್ಗ ಜಿಲ್ಲೆದ ತೀರ್ಥಹಳ್ಳಿ ತಾಲೂಕುದ ಪುದರ್ಪೊಯಿ ಆಗುಂಬೆ ಘಾಟಿಡು ಜೂನ್ 15 ಮರಿಯಲ ಅಕೇರಿಮುಟ ಮಾಮಲ್ಲ ಗಾಡಿಲಿನ ಸಂಚಾರ ಇಡೀ ನಿಷೇಧ ಮಲ್ತದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟೆ ಕಟ್ಟುನಿಟ್ಟಿದ ಆದೇಶ ಪಿದಾಡ್ಪಾದೇರು. ಶಿವಮೊಗ್ಗದ್ದು ಹೊಸನಗರ ಮಾಸ್ತಿಕಟ್ಟೆ ಮಾರ್ಗವಾದ ಕುಂದಾಪುರ ಬೊಕ್ಕ ಉಡಿಪುಗು ಜೋಡ್ಸಾವನ ಹುಲಿಕಲ್ ಘಾಟಿಡು ಇಂಚಿಪ ಭಾರಿ ಜೋರು ಭೂಮಿ ಬಿಚ್ಚಿ ನಡೆದ ಬೊಕ್ಕ ಅಲ್ತ ರಿಪೇರಿ ಕಾಮಗಾರಿ ನನ್ನಲ ಮುಗಿದಿಜಿ ಅಂಚದು ಉಡಿಪು ಬೊಕ್ಕ ಕುಡ್ಲಗ ಜೋಡ್ಸಾವನ ರಾಷ್ಟ್ರೀಯ ರಾಜಮಾರ್ಗ 159 ಎ ತೀರ್ಥಹಳ್ಳಿ ಮಲ್ಪೆ ಮಾರ್ಗದ ಆಗುಂಬೆ ಘಾಟಿಡು ಮಾಮಲ್ಲ ಗಾಡಿಲಿನ ಸಂಚಾರ ಭಾರಿ ಹೆಚ್ಚಾತನು. ಮರೆಯಲೊಡ್ಲ ಒಂದೇ ರೀತಿ ಮಾಮಲ್ಲ ಗಾಡಿಲು ಸಂಚಾರ ಮಲ್ತಂಡ ಆಗುಂಬೆ ಘಾಟಿದ ಅಗೆಲದಾಂತಿ ತಿರ್ಗಸ್ಲೆಡು ಭೂಮಿ ಬಿಚ್ಚುನ ಜೋರ್ದ ಅಪಘಾತ ಉಂಡಾಪನ ಬೊಕ್ಕ ಸಾರ್ವಜನಿಕರ ಸಂಚಾರವು ಮಲ್ಲ ಪೆಟ್ಟು ಬೂರ್ನ ಪೋಡಿಗೆ ಎದುರಾತನು. ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಬೊಕ್ಕ ಹಾವೇರಿ ಜಿಲ್ಲೆಲಿನ ಸಾರಗಟ್ಲೆ ಜನ ತುರ್ತು ಮರ್ದು ಆರೋಗ್ಯ ಸಮಸ್ಯೆಲಿಗೆ ಒಡಿಪು ಮಣಿಪಾಲ ಬೊಕ್ಕ ಕುಡ್ಲದ ಆಸ್ಪತ್ರೆಗಳನ್ನು ನಂಬುದುಲ್ಲೇರು ಒಂಜಿ ಏಲಿಯ ಮಾಮಲ್ಲ ಗಾಡಿಲಿನ ಸಂಚಾರದ್ದು ಆಗುಂಬೆ ಘಾಟಿ ಓಲಾಣಲ ಬಿಚ್ಚಿದು ಮಾರ್ಗ ಸಂಪರ್ಕ ಇಡೀ ಬಂದ್ ಬೂರುಂಡ ಈ 4 ಜಿಲ್ಲೆಲಿನ ಸೀಕದಕ್ಲೆಗ್ ಬುಕ ನಾಗರಿಕರಿಗೆ ಭಾರಿ ಸಮಸ್ಯೆ ಆಯರುಂಡು. ಈ ಮಾತ ಗಂಭೀರ ಸೂಕ್ಷ್ಮತೆಯನ್ನು ತೆರೆದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ದುಂಬತ್ತ ಜಾಗ್ರತೆ ಕ್ರಮವಾದ ಮಾಮಲ್ಲ ಗಾಡಿಲಿನ ಸಂಚಾರ ನಿಷೇಧ ಮಲ್ತದು ಬದಲ ಮಾರ್ಗಲೆಡೆ ಪೋಪನಂಚ ಸೂಚನೆ ಕೊಡ್ತೀರು. ಪುತ್ತೂರದ ಕೃಷ್ಣಜೀರಾವ್ ಕೇಸಿಡು ಕೋರ್ಟು ರಾಜಿ ಸಂಧಾನೋಡು ಇತ್ಯರ್ಥ ಮಲ್ತಿನೆರೆ ನಿರ್ದೇಶನ ಕೊರ್ನವು ಎಡ್ಡೆ ವಿಚಾರ ಮದಿಮೆದ ಒಟ್ಟುಗೂ ಕೇಸ್ ಸುಖಾಂತ್ಯ ಆಪುಣ್ ಪಂಡದು ಎನ್ನುದಾಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯ ಗುರುಕಾರ್ಯರು ಕೆಪಿ ನಂಜುಂಡಿ ಕುಡ್ಲಾಡು ಪಂತೇರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯ ಗುರುಕಾರ್ಯರು ಕೆಪಿ ನಂಜುಂಡಿ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿ ಕುಟ್ಟುಡು ಪಾತಿರ್ದು ಪುತ್ತೂರದ ಪೂಜಾ ಆಚಾರ್ಯ ಪನ್ಪನಾಲಿನ ಪ್ರೀತಿದ ಪುದರಡ ಮಂಗಿಮಂತನ ಕೇಸಿಗೆ ಸಂಬಂಧಪಟ್ಟ ನಂಚ ಕೃಷ್ಣಜೇರಾವ್ಗೆ ಎದುರಾದ ಪಾಡ್ದನ ಕೇಸಿಡು ಇತ್ತ ಕರ್ನಾಟಕ ಹೈಕೋರ್ಟ್ ಮಹತ್ವದ ನಿರ್ದೇಶನ ಕೊಡ್ತುಂಡು. ಕೇಸಿನ ದೆತ್ತುಪಾಡಿರ ಕೇಳಿದು ಕೃಷ್ಣಜೇರಾವ್ ಕೊರ್ತುನ ಅರ್ಜಿದ ವಿಚಾರಣೆ ನಡಪಾಯಿನ ನ್ಯಾಯಾಧೀಶರು ಎಂ ನಾಗಪ್ರಸನ್ನ ಇತ್ತನ ಹೈಕೋರ್ಟ್ ಏಕಸದಸ್ಯ ಪೀಠ ಓದಂಡಿನ ರಾಜಿ ಸಂಧಾನೋಡು ಇತ್ತರ್ಥ ಮಲ್ತೋನ್ಯರೆ ನಿರ್ದೇಶನ ಕೊರ್ನವು ಸರಿಯಾಯಿನ ವಿಚಾರ ಆದುಂಡು ಮದಿಮೆದ ಒಟ್ಟುಗೂ ಈ ಕೇಸು ಸುಖಾಂತ್ಯ ಆಯರ ಉಂಡು ಒಂದು ಎನ್ನುದ ಅಂದು ಪಂಡಿರು. ಕೇಸು ನ್ಯಾಯಾಧೀಶರನ್ನ ಎದುರು ಬನ್ನಗ ಅರ್ಜಿದಾರನ ಪರವಾಯಿನ ವಕೀಲರು ಪಿಪಿ ಹೆಗ್ಡೆ ರಾಜಿ ಸಂಧಾನೋಡು ಇತ್ಯರ್ಥ ಮಲ್ಪನ ಬಗೆಟ್ ಕೋರ್ಟದ ಗುಮನ ಕನದಿರು ಒಂದಕ್ಕೆ ಕೋರ್ಟು ಒಪ್ಪಿಗೆ ತಿರುಪಾದಂಡು. ಜೂನ್ 14 ಹಿರಿಯ ನ್ಯಾಯಾಧೀಶರು ಸುಶೀಲಾ ಎದುರುಡು ಮಧ್ಯಸ್ಥಿಕೆ ಮಲ್ಪರೆ ನ್ಯಾಯಾಧೀಶರ ಆದೇಶ ಕೊಡ್ತೀರು. 11 ಮೀಡಿಯೇಷನ್ 30 ಹಿಯರಿಂಗ್ ನಡಪೆರ ಉಂಡು. ಎಂಕಣ ಪೊರುಂಬಾಟ ಪೊಣ್ಣು ಮಗಲಿಗೆ ನ್ಯಾಯತಿ ಕೋಡು ಪನ್ಪನ ವಾದಿತ್ತಂಡು ಅಂಚದು ಮಾತಲ ಸುಖಾಂತ್ಯ ಆಯರ ಉಂಡು ಒಂದು ಪನ್ಪನ ಅಭಿಪ್ರಾಯ ಎಂಕ್ಲಿನ ಅಂದು ನಂಜುಂಡಿ ಪಂಡಿರು. ಎಂಚಿನ ಕೇಸು ಒವ್ವೇ ಕುಟುಂಬೋಡು ನಡಪೆರ ಬಲ್ಲಿ ಮಾತಾ ಕೇಸುಲೆಡ್ಲ ಸಾಯ ಮಲ್ಪೆರ ಮಾತೆರ್ಲ ದುಂಬು ಬರ್ಪುಜೀರು. ಕೃಷ್ಣರಾವನ ಅಮ್ಮಿರು ಅಪ್ಪೆ ಇತ್ತೆ ರಾಜ್ಯ ಪಂಚಾಯತಿಗೆ ದುಂಬು ಬೈದನವು ಬಾರಿ ಎಡ್ಡೆ ಆದುಂಡು ಅಕ್ಲಿಗೆ ಮೆಚ್ಚುಗೆ ತೆರಿಪಾವೆ. 11 ನಡಪನ ಮಧ್ಯಸ್ಥಿಕೆಡು ಪೂಜಾಗ ನ್ಯಾಯ ತಿಕ್ಕೊಂಡು ಪನ್ಪನ ಭರವಸೆ ಇಂಕ್ಲೆ ನಾವು ಆದುಂಡು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರದ ಗುರುಕಾರ್ಯರು ಕೆಪಿ ನಂಜುಂಡಿ ಪಂಡೇರು. ಮಹಾಸಭಾದ ಪದಾಧಿಕಾರಿಗಳು ಲಗ್ಗೆರೆ ರವಿಕುಮಾರ್, ಜನಾರ್ದನ ಆಚಾರ್, ಲೋಕೇಶ್ ತಿಟ್ಪಳ್ಳಿ, ಜಗದೀಶ್ ಸುದ್ದಿಕೂಟುಡಿತ್ತೇರು. ಈ ಕೋರ್ಟ್ನಲ್ಲಿ ಆರೋಪಿಗಳ ಪರ ವಾದ ಮಾಡ್ತಾ ಇರ್ತಕ್ಕಂಥ ಪಿಪಿ ಹೆಗ್ಡೆ ಅವರು ಕೋರ್ಟಿನ ಮುಂದೆ ಹೇಳಿದ್ರು, ಇಲ್ಲ ನಾವು ಕಾಂಪ್ರಮೈಸ್ ಮಾಡ್ಕೊಳೋ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ಮೀಡಿಯೇಷನ್ಗೆ ಹೋಗ್ತೇವೆ, ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ನ್ಯಾಯಾಧೀಶರನ್ನ ಅವರು ಕೇಳಿದ್ರು. ನಾವು ಕೂಡ ಅದಕ್ಕೆ ಸಮ್ಮತಿಸಿದ್ವಿ. ಅದಾದ ನಂತರ 19ನೇ ತಾರೀಕಿಗೆ ಸೀನಿಯರ್ ಕೌನ್ಸಿಲ್ ಮೇಡಮ್ ಸುಶೀಲಾ ಅವರ ನ್ಯಾಯಾಧೀಶರವರನ್ನು ಅವ್ರ ಮುಂದೆ ಮೀಡಿಯೇಷನ್ನ ಹಾಕಬೇಕು ಅಂತ ಜಡ್ಜು ಆದೇಶ ಮಾಡಿದ್ದಾರೆ. 19ನೇ ತಾರೀಕಿಗೆ ಮೀಡಿಯೇಷನ್ನು, 30ನೇ ತಾರೀಕಿಗೆ ಹಿಯರಿಂಗು ಅಂತ ಮೊನ್ನೆ ಡೇಟ್ ಕೊಟ್ಟಿದ್ದಾರೆ. ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಅವ್ರ ಮಕ್ಕಳನ್ನ ಓದಿಸುವಂಥ ಸಂದರ್ಭದಲ್ಲಿ ಈ ರೀತಿ ಆಗೋಗ್ಬಿಟ್ರೆ ಸಮಾಜಗಳಿಗೆ ಬಹಳ ತೊಂದರೆ ಆಗ್ತದೆ ಎದ್ದು ನಿಂತು ಮಾತಾಡೋಕೆ. ಈಗೇನೋ ನ್ಯಾಯ ಸಿಗ್ಬೋದು, ಆದರೆ ಇದು ಮುಂದುವರಿಬಾರದು ಅನ್ನುವಂಥದ್ದು ನನ್ನ ಮನವಿ. ಹಾಗಾಗಿ ನಾವು ಅನ್ಕೊಂಡಿದ್ದು ಆ ಮಗುವಿಗೆ ಅಪ್ಪ ಬೇಕು, ಪೂಜಾಳಿಗೆ ಗಂಡ ಬೇಕು ಅಂತ ಅಷ್ಟೇ ನಮ್ಮ ಬೇಡಿಕೆ ಇದ್ದಿತ್ತು. ಏನು ಆರೋಪಿ ಕೃಷ್ಣ ಜೆ ರಾವ್ ಇದ್ದಾನೆ, ಅವ್ರಿಗೆ ಆಗ್ಲಿ ಅವ್ರ ತಂದೆ ತಾಯಿಗಳಿಗೂ ಕೂಡ
ನಾನು ಈ ಸಂದರ್ಭದಲ್ಲಿ ಅವರು ತಗೊಂಡಿರುವಂಥ ತೀರ್ಮಾನ ಬಹಳ ಒಳ್ಳೆಯದಾಗಿದೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವ ತಂದೆ ತಾಯಿಗಳು ಮಕ್ಕಳು ಈ ಥರ ಮಾಡ್ಕೊಂಡು ಬರಬೇಕು ಅಂತ ಭಾವಿಸೋದಿಲ್ಲ. ಬಂದಂಥ ಸಂದರ್ಭದಲ್ಲಿ ಅದು ಪುತ್ರ ವಾತ್ಸಲ್ಯ ಆಗಿರ್ಬೋದು, ಮಗಳ ಮೇಲೆ ಪ್ರಮತೆ ಇರ್ಬೋದು, ಹೋರಾಟ ಮಾಡೋದು ಎಲ್ಲ ತಂದೆ ತಾಯಿಗಳು ಮಾಡ್ತಾರೆ. ಅದೇ ರೀತಿ ಅವರು ಮಾಡಿದ್ದಾರೆ. ಆದರೆ ಏನೆಲ್ಲ ನಡೆದಿದ್ರು ಕೂಡ ನಾವು ಅದನ್ನೆಲ್ಲ ತೆಗೆದು ಬಿಟ್ಟಿದ್ದೇವೆ. ಈ ಪ್ರಕರಣ ಒಂದು ಸುಖಾಂತ್ಯ ಕಾಣಬೇಕು. 19ನೇ ತಾರೀಕು ಏನ್ ಮೀಡಿಯೇಷನ್ ಇದೆ ಅದರಲ್ಲಿ ಆ ತಂದೆ ತಾಯಿಗಳು ಸಂಪೂರ್ಣವಾಗಿ ಆ ಮಗುವಿಗೆ ಮತ್ತೆ ಪೂಜಾಳಿಗೆ ನ್ಯಾಯ ಕೊಡ್ತಾರೆ, ಅವರ ಮನೆಯ ತುಂಬಿಸ್ಕೋತಾರೆ ಅನ್ನುವಂಥ ಭರವಸೆ ನಂದಾಗಿದೆ. ಜುಲೈ 11ಕ್ಕೆ ಬಂಟ್ವಾಳ ಲೋಕ ಅದಾಲತ್ ನಡಪೆರೆ ಉಂಡು ಕುಟುಂಬ ಲಡಾಯಿ ಕ್ರಿಮಿನಲ್ ಕೇಸ್ರಡಿ ರಾಜ್ಯ ಅಪರಂಚಿನ ಕೇಸುಲು ಇಂಚ ಹೆಚ್ಚಿನ ಕೇಸ್ರನ್ನು ಲೋಕ ಅದಾಲತ್ ಪರಿಹಾರ ಮಲ್ತನೋಡೊಂದು ಬಂಟ್ವಾಳ ತಾಲೂಕು ಕಾನೂನು ಸೇವೆಲಿನ ಸಮಿತಿ ಗುರುಕಾರಿ ಅನಿಲ್ ಪ್ರಕಾಶ್ ಪಂತೇರ್. ರಾಜ್ಯದ ಮಾತಾ ಕೋರ್ಟುಲೆಡ್ ಬಾಕಿ ಉಪ್ಪುನ ಕೇಸ್ರಡಿ ಇತ್ಯರ್ಥ ಆಪುನಂಚಿನ ಕೇಸ್ರಿನ ರಾಷ್ಟ್ರೀಯ ಲೋಕ ಅದಾಲತ್ ಇತ್ಯರ್ಥ ಮಲ್ಪಿರ ಆದೇಶ ಕೊಡ್ದಿತ್ತದು ಐತಂಚ ಜುಲೈ 11ಕ್ಕೆ ಬಂಟ್ವಾಳಡು ಲೋಕ ಅದಾಲತ್ ನಡಪೆರೆ ಉಂಡು. ಅಂಚದ ಶುಕ್ರವಾರ ಬಯ್ಯಗ ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೊಕ JMFC ಕೋರ್ಟುಡು ದುಂಬತ್ತ ಸಭೆ ನಡಪಾಯರು. ಬಂಟ್ವಾಳ ಕೋರ್ಟ್ ಸಂಕೀರ್ಣಡುಪುನ ಮಾತಾ ಕೋರ್ಟುಲೆಡ್ ವಿಚಾರಣೆದ ಹಂತುಡು ರಾಜ್ಯ ಆಪರಂಚಿನ ಮಾತಾ ಸಿವಿಲ್ ಬೊಕ ಕ್ರಿಮಿನಲ್ ಕೇಸುಲು, NI ಆಕ್ಟ್ ಕೇಸುಲು, ಬ್ಯಾಂಕ್ ವಿಷಯಲು, ದುಡ್ಡು ವಸೂಲಾತಿ ಕೇಸುಲು, ಕಾರ್ಮಿಕ ಸಂಬಂಧ ಕೇಸುಲು, ಮದಿಮ್ಮೆ ಸಂಬಂಧ, ಕಂದಾಯ ಒಪ್ಪಂದ ಸಂಬಂಧ ಆಯ್ನ ಖರ್ಚಿ, ಬ್ಯಾಂಕ್ ಕೇಸುಲು, ಕುಟುಂಬ ಲಡಾಯಿ ಕೇಸುಲು, ಕ್ರಿಮಿನಲ್ ಕೇಸುಲೆಡ್ ರಾಜ್ಯ ಅಪನಂಚಿನ ಕೇಸುಲು, ಟ್ರಾಫಿಕ್ ಚಲನ್ಗೆ ಸಂಬಂಧಪಟ್ಟ ಕೇಸುలను ಪರಿಹಾರ ಮಲ್ತೊನೆರ ಅವಕಾಶ ಉಂಡು. ಈ ಬಗೆಟ್ ಮಾತೆಲ್ಲ ಸಹಕಾರ ಕೊಡ್ದು ಹೆಚ್ಚಿನ ಕೇಸುలను ಲೋಕ ಅದಾಲತ್ ಪರಿಹಾರ ಮಲ್ತ ನೋಡುವುದು ಬಂಟ್ವಾಳ ತಾಲೂಕು ಕಾನೂನು ಸೇವೆಲಿನ ಸಮಿತಿ ಗುರುಕಾರ್ಯರು ಬೊಕ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅನಿಲ್ ಪ್ರಕಾಶ್ ಪಂಡೇರ್. ತಾಲೂಕು ಕಾನೂನು ಸೇವೆಲಿನ ಸಮಿತಿ ಸದಸ್ಯ ಕಾರ್ಯಂತಿರು ರಾಜೇಂದ್ರ ಪ್ರಸಾದ್ KS, ಸಹಾಯಕ ಸರ್ಕಾರಿ ಅಭಿಯೋಜಕರು ಹರಿಣಿ ಕುಮಾರಿ ಡಿ ಸರಸ್ವತಿ, ಅಪರ ಸರ್ಕಾರಿ ವಕೀಲರು ಬಿ ವೆಂಕಟರಮಣ ಶೆಣಿ, ಪೊಲೀಸ್, ಕಂದಾಯ, ಕಾರ್ಮಿಕ, ತಾಲೂಕು ಪಂಚಾಯತ್, ಬ್ಯಾಂಕ್, ಪುರಸಭೆ ಸೇರಿದೆ ಬೇತೆ ಬೇತೆ ಇಲಾಖೆಲಿನ ಅಧಿಕಾರಿಗಳು ಸಭೆಟಿದ್ದೀರಿ. ಮೇಕೆದಾಟು ಯೋಜನೆ ಜಾರಿಕ ನೆರೆ ತಯಾರದುಪುನ ಕರ್ನಾಟಕ ಸರ್ಕಾರದ ನೀತಿಗೆ ವಿರೋಧ ಮಲ್ತದ್ನ ತಮಿಳುನಾಡು ಮುಖ್ಯಮಂತ್ರಿ ವಿಜಯರಿಗೆ ಎದುರಾದ ಒಡಿಪುಡು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೊಕ ನಾಯಕರು ಪ್ರತಿಭಟನೆ ನಡಪಾದಿದ್ದೇರು. ಮೇಕೆದಾಟು ಯೋಜನೆ ಜಾರಿಕ ನೆರೆ ತಯಾರಾದುಪುನ ಕರ್ನಾಟಕ ಸರ್ಕಾರದ ನೀತಿಗೆ ವಿರೋಧ ಮಲ್ತದ್ನ ತಮಿಳುನಾಡು ಮುಖ್ಯಮಂತ್ರಿ ವಿಜಯರಿಗೆ ಎದುರಾದ ಒಡಿಪುಡು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೊಕ ನಾಯಕರು ಶುಕ್ರವಾರ ಪ್ರತಿಭಟನೆ ನಡಪಾಯರು. ಕೊಲ್ಲೂರು ಕ್ಷೇತ್ರಕ್ಕೂ ಮುಖ್ಯಮಂತ್ರಿ ವಿಜಯ್ ಒಡಿಪು ಆದೆ ಪೋಯರೆ ಎತ್ತು ನಡೆದವರ ಕರ್ನಾಟಕ ರಕ್ಷಣಾ ವೇದಿಕೆದ ನಾಯಕಿ ಪ್ರವೀಣ್ ಕುಮಾರ್ ಶೆಟ್ಟಿ ಕೂಟದ ನಿಲ್ಲಿಟ್ಟು ಈ ಪ್ರತಿಭಟನೆ ಅಟನೆ ಮಲ್ತಿದ್ದಾರೆ. ಒಡಿಪು ಜಿಲ್ಲೆದ ರಾಷ್ಟ್ರೀಯ ರಾಜಮಾರ್ಗ ಅಜಿಪತ್ತಾಯದ ಬಲೈ ಪಾದೆ ಕೈತಲು ಒಟ್ಟು ಸೇರಿನ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶನಗೂ ಸಜ್ಜಾದಿದ್ದರು. ಈ ಪೊರ್ತುಡು ಕಾರ್ಯಕರ್ತರನ್ನು ಪ್ರತಿಭಟನೆದಕ್ಲಿನ ಪೊಲೀಸರು ಸ್ವಾಧೀನಕ್ಕೆ ತಂದಿರು. ಮುಖ್ಯಮಂತ್ರಿಗಳಿನ ಗಾಡಿ ಬರಪುನ ದುಂಬೆ ಅಕ್ಲಿನ ಸ್ವಾಧೀನಕ್ಕೆ ತಂದಿರು. ಕರ್ನಾಟಕ ರಕ್ಷಣಾ ವೇದಿಕೆ ಒಡಿಪು ಜಿಲ್ಲಾ ಮರ್ಯಾದಿ ಗುರುಕಾರ್ಯರು ಅನ್ಸರ್ ಅಹಮದ್ ಸೇರ್ನಂಚ ಪಾಕಜನ ಪದಾಧಿಕಾರಿಗಳು ಬೊಕ್ಕ ಕಾರ್ಯಕರ್ತರನ್ನು ಪೊಲೀಸರು ಸ್ವಾಧೀನಕ್ಕೆ ತಂದು ಮುಖ್ಯಮಂತ್ರಿ ವಿಜಯ್ ಪೋಯ್ ನಡೆದ ಬೊಕ್ಕ ಬಿಡುಗಡೆ ಮಲ್ತೇರು. ಅಧಿಕಾರ ಸ್ವೀಕಾರ ಮಾಡಿದ 2 ದಿನದಲ್ಲಿ ಈ ಮೇಕೆದಾಟು ಯೋಜನೆಯನ್ನು ಕೋರ್ಟಿನಲ್ಲಿ ಫೈಲ್ ಮಾಡಲಿಕ್ಕೆ ಒಂದು ಲೀಗಲ್ ಪ್ಯಾನಲ್ ಏನು ಹೇಳ್ತಾರೆ ಅದನ್ನು ಒಂದು ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದರೆ ಅಷ್ಟು ತರಾತುರಿಯಲ್ಲಿ ಅದನ್ನು ಮಾಡುವಂಥ ಅಗತ್ಯ ಇರಲಿಲ್ಲ. ಹಾಗಾಗಿ ನಾವು ಇವತ್ತು ಅದನ್ನು ವಿರೋಧಿಸಿ ಇವತ್ತು ಕೊಲ್ಲೂರಿಗೆ ಆಗಮಿಸ್ತಿರುವಂತಹ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಕಪ್ಪು ಬಾವುಟ ತೋರಿಸಲಿಕ್ಕೆ ಇಲ್ಲಿ ನಿಂತಿದ್ದೇವೆ. ಹಾಗೆಯೇ ಇವತ್ತು ಈ ಮೂಲಕ ನಾನು ತಮಿಳುನಾಡು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡೋದೇನಂತಂದರೆ, ದಯವಿಟ್ಟು ಕರ್ನಾಟಕದ ಬಗ್ಗೆ ಒಂದು ಇಷ್ಟು ವಿರೋಧ ಬೇಡ. ಕನ್ನಡಿಗರು, ನಿಮ್ಮ ತಮಿಳುನಾಡಿಗರು ನಮ್ಮಲ್ಲಿದ್ದಾರೆ. ನಾವೇನು ಅವರಿಗೆ ಬದುಕಲಿಕ್ಕಾಗಲಿ ಕೆಲಸ ಮಾಡಲಿಕ್ಕಾಗಲಿ ಯಾವುದಕ್ಕೆ ನಾವು ಅಡ್ಡಿ ಮಾಡ್ತಾ ಇಲ್ಲ. ಹಾಗೆ ನಮ್ಮ ಕೆಲಸ ಮಾಡೋ ನಮ್ಮ ಕನ್ನಡಿಗರು ನಿಮ್ಮಲ್ಲಿದ್ದಾರೆ. ನಾವೆಲ್ಲರೂ ಸೌಹಾರ್ದದಿಂದಿರುವ ಈ ಮೇಕೆದಾಟು ಯೋಜನೆಯಿಂದಾಗಿ ನಮ್ಮ ನಡುವೆ ಇರುವಂತಹ ವೈಮನಸ್ಸು ಈಗಿನ ಮುಖ್ಯಮಂತ್ರಿ ಆಗಿರುವಂಥ ವಿಜಯ್ ಅವರಿಂದ ಒಂದು ಪರಿಹಾರ ಆಗಲಿ ಅಂತ ಬೇಡ್ಕೊಳ್ತಾ, ದಯವಿಟ್ಟು ಮೇಕೆದಾಟು ಯೋಜನೆಯನ್ನು ವಿರೋಧ ವ್ಯಕ್ತಪಡಿಸದೆ ಆದಷ್ಟು ಶೀಘ್ರವಾಗಿ ನೀವು ಅದಕ್ಕೆ ಸಮ್ಮತಿ ವ್ಯಕ್ತಪಡಿಸಬೇಕಾದ್ರೆ
ಸರ್ಕಾರದ್ದು ರಿಯಾಯಿತಿ ಬಿಲೆಟ್ ರೈತರಿಗೆ ತಿಕ್ಕುನ ಈಟಿನ ಹೆಚ್ಚಿಗೆ ಬಿಲೆಟ್ ಮಾರಿಯರ ಪ್ರಯತ್ನ ಮಲ್ತನ ಸಂಗತಿ ಬಂಟ್ವಾಳ ತಾಲೂಕು ಕೊಲ್ನಾಡ್ ಖಂಡಿಗ ಪನ್ಪನವಲು ಇಲ್ಲ ಒಂಜದ ಜಾಲ್ಡ್ ನಡೆದ ಬಂಟ್ವಾಳ ತಾಲೂಕುದ ಕೊಲ್ನಾಡ್ ಖಂಡಿಗ ಪನ್ಪನವಲು ಇಲ್ಲ ಒಂಜದ ಜಾಲ್ಡ್ ಈಟದ ಕಂಡು ಬೇರೆ ನಡೆದಲ್ಲ ಸರ್ಕಾರದ್ದು ರಿಯಾಯಿತಿ ಬಿಲೆಟ್ ರೈತರಿಗೆ ತಿಕ್ಕುನ ಈಟಿನ ಹೆಚ್ಚಿಗೆ ಬಿಲೆಟ್ ಮಾರಿಯರ ಪ್ರಯತ್ನ ಮಲ್ತಿದ್ದಾರೆ ಈ ಬಗ್ಗೆ ಮಾಹಿತಿ ತಿಕ್ಕನ ವಿಟ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ದೇವಾಡಿಗ ದುಂಬಾಳ್ತಿಡು ಕೂಟ ಕಾರ್ಯಾಚರಣೆ ನಡಪಾದು ಲಾರಿದ ಒಟ್ಟಿಗೂ 40 ಕಿಲೋ ತೂಕದ 500 ಗೋಣಿ ಈಟಿನ ಸ್ವಾಧೀನೋಗ್ದು ತುಂದಿರು ಒಂದು ಕಾರ್ಖಾನೆಲಿಗೆ ಮಾರುಣ ದಂಧೆ ಪಂಡದು ಎನ್ನದಿಂಡು ಆರೋಪಿರು ತರೆ ತಪ್ಪಾದಿರು ಈ ಬಗೆಟ್ ಕೇಸುಪಾಡಿನ ಪೊಲೀಸರು ತನಿಖೆ ದುಂಬರಿಸಿದಿರು ಬಂಟ್ವಾಳ ಪರಂಗಿಪೇಟೆ ಪುದುಮಾಪ್ಲ ಜಿಲ್ಲಾ ಪಂಚಾಯತ್ ಶಾಲೆಡ್ ನಾಫೀಸ್ ಗ್ರೂಪ್ ದುಬೈದ ಯಜಮಾನಿರು ಅಬುಸಾಲಿ ಕೊಡುಗೆ ಕೊರ್ನ ಶುದ್ಧ ಪರ್ಪನ ನೀಡಿದ ಘಟಕ ಶುಕ್ರವಾರ ಉದಿಪನಾಡ್ ದುಬೈದ ನಾಫೀಸ್ ಗ್ರೂಪ್ ದ ಯಜಮಾನಿರು ಅಬುಸಾಲಿ ಬಂಟ್ವಾಳ ತಾಲೂಕುದ ಪರಂಗಿಪೇಟೆ ಪುದುಮಾಪ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗೆ ಶುದ್ಧ ಪರ್ಪನ ನೀಡಿದ ಘಟಕವನ್ನು ಕೊಡುಗೆ ಕೊಡ್ದಿತ್ತಿದೆ ಆಯ್ತ ಉದಿಪನ ಕಾರ್ಯಕ್ರಮ ಶುಕ್ರವಾರ ನಡೆತಂಡು ಟುಡೇ ಫೌಂಡೇಶನ್ ಪರಂಗಿಪೇಟೆದ ಗುರುಕಾರ್ಯರು ದುಂಬುದ ಜಿಲ್ಲಾ ಪಂಚಾಯತ್ ಸದಸ್ಯರು ಉಮ್ಮರ್ ಫಾರೂಕ್ ನೀರು ಪರ್ದ ಘಟಕವನ್ನು ಉದಿಪನ ಮಾಡ್ತಾರೆ ಟುಡೇ ಫೌಂಡೇಶನ್ ಸದಸ್ಯರು ಅಬ್ದುಲ್ ಮಜೀದ್ ಪುದು ಗ್ರಾಮ ಪಂಚಾಯತ್ ಸದಸ್ಯರು ರಾಜಿಯಾ ಬೊಕ್ಕ ಸಾರಮ್ಮ ಶಾಲದ ಎಸ್ಡಿಎಂಸಿ ಗುರ್ಕಾರ್ಯರು ರಮ್ಲಾನ್ ಬೊಕ್ಕ ಒತ್ತು ಗುರ್ಕಾರ್ದಿ ನೌಶಿದ ಕಾರ್ಯಕ್ರಮ ಇಟ್ಟಿದ್ದೇರು ಬಂಟ್ವಾಳ ತಾಲೂಕುದ ಮಂಚಿಕೊಲ್ನಾಡ್ ಪ್ರೌಢಶಾಲೆಡ್ ಮಳೆ ಹಬ್ಬ ಪನ್ಪುಣ ಜೂಕ್ಲಿನ ಕಲ್ಪದ ಚೈತನ್ಯ ಶಿಬಿರ ನಡೆದಿದ್ದಾರೆ ಶಾಲೆ ಅಭಿವೃದ್ಧಿ ಸಮಿತಿಯ ಗುರುಕಾರ್ಯರು ಶಿವಶಂಕರ್ ರಾವ್ ಗುರುಕಾರ್ಮಯ ವಹಿಸಿದ್ದಾರೆ ಜೋಕುಲು ಸಂತೋಷದ ಕಲ್ಪುಡು ಪಾಲ್ದೆತ್ತು ನಂಚಾವುಡು ಬೊಕ್ಕ ಇಷ್ಟ ಮಲ್ತೊಂದು ಕಲ್ಪನಂಚಾವುಡು ಪನ್ಪುನ ಉದ್ದೇಶುಡು ಬಂಟ್ವಾಳ ತಾಲೂಕುದ ಮಂಚಿ ಕೊಲ್ನಾಡ್ ಪ್ರೌಢಶಾಲೆಡ್ ಮಳೆ ಹಬ್ಬ ಪನ್ಪುನ ಜೋಕ್ಲಿನ ಕಲ್ಪದ ಚೈತನ್ಯ ಶಿಬಿರ ಇಂಚಿಪ ನಡಪಾದಿತ್ತೇರು ಶಾಲೆ ಅಭಿವೃದ್ಧಿ ಸಮಿತಿಯ ಗುರುಕಾರ್ಯರು ಶಿವಶಂಕರ್ ರಾವ್ ಗುರುಕಾರ್ಮೆಡ್ ನಡತನ ಕಾರ್ಯಕ್ರಮಟು ಶಾಲೆದ ಹಿರಿಯ ವಿದ್ಯಾರ್ಥಿ ವೀಣಾ ಸರಸ್ವತಿ ಬಿನೆರಾದಿಸಿದ ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತೇರಿಯರು 3 ದಿನ ನಡತನ ಬರ್ಸ ಪರ್ಬೋಡು ಅಂದಾಜಿ 300 ಜೋಕ್ಲು ಪಾಲ್ದೆ ತೊಂಡಿರು ಬೇತೆ ಬೇತೆ ರೀತಿಯ ಜಾಗೃತಿ ಪದಕುಲು ತರಾವರಿ ನಮೂನೆಡೆ ತಾಟಿ ಬೊಟ್ಟುನೆತ ಒಟ್ಟುಗು ಸಂಪನ್ಮೂಲ ವ್ಯಕ್ತಿ ಜೋಕ್ಲಿನ ರಂಗಭೂಮಿ ಕಲಾವಿದರು ಕೃಷ್ಣಪ್ಪ ಬಂಬಿಲ ಜೋಕ್ಲಿನ ಒಟ್ಟುಗು ಜೋಕ್ಲಾದು ಪಾಲ್ದೆ ತೊಂಡಿರು ಕತ್ತಲೆ ಪದ ಪುಗಾರ್ತದ ನಾದ ಮಣಿನಾಲ್ಕುರು ವಿದ್ಯಾರ್ಥಿಗಳ ಸಾಧನೆ ಬೊಕ್ಕ ಸಾಧ್ಯತೆಲಿನ ಬಗೆಟ್ ತಿಳುವಳಿಕೆ ಪ್ರಯಾಣದ ಬುತ್ತಿನ ಪಟ್ಟೊಂಡೇರು ತರಾವರಿ ಪದಕ್ಲಿನ ಪಂಡೊಂದು ಇತ್ತದ ಬದುಕದ ಪೊರ್ಲುದ ಸಂಗತಿಲೇನು ಮುಡೆವೊಂದು ಬರವು ಕಲ್ಪನಕ್ಲೆಗ್ ತಿಳುವಳಿಕೆದ ಬೊಲ್ಪು ಪೊತ್ತಾಯರು ದುಂಬುದ ಸೈನಿಕರು ರಮೇಶ್ ರಾವ್ ನೂಜಿಪಾಡಿ ದುಂಬು ಬರವು ಕಲ್ತದ್ನ ಬೊಕ್ಕ ದುಂಬುದ ಟೀಚರ್ ದೇವಕಿ ಎಚ್ ದುಂಬುದ ಟೀಚರ್ ಅನುಸೂಯ ರಾವ್ ಕಾರ್ಯಕ್ರಮ ಇತ್ತೇರು ಒಬಾರ್ ಪೊಲೀಸ್ ಸ್ಟೇಷನ್ ಪುತ್ತೂರು ಡಿಎಸ್ಪಿ ಆಫೀಸ್ ಸುತ್ತಗೂ ಜಾಗೆ ಬದಲ್ಪಡೊಂದು ಒತ್ತಾಯ ಮಲ್ತನ ಒಬಾರ್ದ ವಾಣಿಜ್ಯ ಬೊಕ್ಕ ಕೈಗಾರಿಕಾ ಸಂಘ ಗ್ರಾಮ ಪಂಚಾಯತ್ ಒವೇ ಸಮಸ್ಯೆಲಿಗೆ ಗುಮನ ಕೊರೊಂದಿಜ್ಜಿಂದು ದೂರ್ದುಂಡು ಬಂಟ್ವಾಳ ತಾಲೂಕುದ ಉಬಾರ್ಡ್ ಸಾರ್ವಜನಿಕರು ಕಜವು ಇಲೆವಾರಿ ಅವ್ಯವಸ್ಥೆ ಟ್ರಾಫಿಕ್ ಸಮಸ್ಯೆಲು ಸೇರಿನಂಚ ಪಾಕ ಸಮಸ್ಯೆಯನ್ನು ಎದುರಿಸಾವುದುಂಡು ಪುತ್ತೂರು ಡಿಎಸ್ಬಿ ಆಫೀಸ್ ಸುತ್ತಗೂ ಉಬಾರ್ ಪೊಲೀಸ್ ಸ್ಟೇಷನ್ ಜಾಗೆ ಬದಲ್ಪೊಡು ಪನ್ಪುನವು ಎಂಕ್ಲಿನ ಸುರೂತ ಬೇಡಿಕೆ ಉಬಾರ್ ಗ್ರಾಮ ಪಂಚಾಯತ್ ಒವೇ ಸಮಸ್ಯೆಲಿಗೆ ಒವೇ ವಿಚಾರೊಲಿಗೆ ಗುಮನ ಕೊರಂದೆ ಮೌನಾಚರಣೆ ಮಲ್ತೊಂದುಂಡು ಸಮಸ್ಯೆಲಿಗೆ ಪರಿಹಾರ ಕೊರ್ಪುನವಲು ಗ್ರಾಮ ಪಂಚಾಯತ್ ಕ್ರಮದತ ನೋಡುವುದು ಉಬಾರ್ದ ವಾಣಿಜ್ಯ ಬೊಕ್ಕ ಕೈಗಾರಿಕಾ ಸಂಘ ಒತ್ತಾಯ ಮಲ್ತಂಡೆ ಸಂಘದ ಗುರುಕಾರ್ಯರು ಪ್ರಶಾಂತ್ ಡಿ ಕೋಸ್ತ ಬೊಕ್ಕ ಕಾರ್ಯಂತಿರು ಯೂನಿಕ್ ಅಬ್ದುಲ್ ರಹಿಮಾನ್ ಪುತ್ತೂರು ನಡಪೈನ ಸುದ್ದಿ ಕುಟುಡು ಪಾತಿರ್ದು ಉಬಾರ್ ಗ್ರಾಮ ಪಂಚಾಯತ್ ರಾಜ್ಯಡು ಬಾರಿ ಹೆಚ್ಚ ಆದಾಯ ಉಪ್ಪುನ ಗ್ರಾಮ ಪಂಚಾಯತ್ಲೆಡು ಉಂಜಾದುಂಡು ಅಂಡ ಮುಲ್ಪದ ಕಜವು ಇಲೆವಾರಿ ಅವ್ಯವಸ್ಥೆಡ್ದು ಜನಕ್ಲಿನ ಆರೋಗ್ಯದ ಮಿತ್ತು ಗಂಭೀರ ಪರಿಣಾಮ ಬೀರೊಂದುಂಡು ಪವಿತ್ರವಾಯಿನ ದಕ್ಷಿಣ ಕಾಶಿ ಪಂಡದೆ ಪುದರ್ಪೋಯಿನ ಮುಲ್ಪದ ಸಂಗಮ ಸ್ಥಾನನು ಅಪವಿತ್ರ ಮಲ್ಪನ ದಿಟ್ಟಿಡು ಕುರಿನ ತ್ಯಾಜ್ಯಲಿನ ನೇತ್ರಾವತಿ ಸುದೆಕ್ ದಕ್ಕೊಂದುಳ್ಳೆರು ಪೇಂಟಿದ ತ್ಯಾಜ್ಯ ನೀರನ್ನು ಸೀದ ಸುದೆಕ್ ಬಿಡೊಂದುಂಡು ಒಂದೆಡ್ದು ಪರಿಸರ ಬೊಕ್ಕ ಪರ್ಪುನ ನೀಡಿದ ಮೂಲ ಆದುಪುನ ನೇತ್ರಾವತಿ ಹಾಳಾವೊಂದುಂಡು ಒಂದಕ್ಕೆ ತುರ್ತು ವೈಜ್ಞಾನಿಕ ಕ್ರಮೊಲೆಡು ಗ್ರಾಮ ಪಂಚಾಯತ್ ತಡೆಪು ಪಾಡೊಂದು ಅಕ್ಲು ಒತ್ತಾಯ ಮಲ್ತೇರು ಸಾದಿ ಬರಿಟೆ ನೂಕೊಂದು ಪೋಪುನ ಗಾಡಿ ಬೇರೆದಕ್ಲು ಒಂಜಿ ಕಡೆಟು ಉಂತುದು ಬೊಕ್ಕ ಅವಲೇ ಬೇರೆ ಮಲ್ಪುನ ಟೆಂಟ್ ಬೊಕ್ಕ ಜೋಂಪುಡಿ ಕಟ್ಟೊಂದು ಬೇರೆ ಮಲ್ಪನೇನು ಇಡೀ ನಿಷೇಧ ಮಲ್ಪಡೊಂದು ಪ್ರಶಾಂತ್ ಡಿ ಕೋಸ್ತ ಬೊಕ್ಕ ಯೂನಿಕ್ ಅಬ್ದುಲ್ ರಹಿಮಾನ್ ಒತ್ತಾಯ ಮಲ್ತೇರು ಒಬ್ಬರ ವಾಣಿಜ್ಯ ಬೊಕ್ಕ ಕೈಗಾರಿಕಾ ಸಂಘದ ಒತ್ತು ಗುರುಕಾರ್ಯರು ಶಬೀರ್ ಕೆಂಪಿ ಬೊಕ್ಕ ಸದಸ್ಯರು ಇರ್ಷಾದ್ ಯುಟಿ ಸುದ್ದಿಕೂಟುಡಿದ್ದೇವೆ. ಉಪ್ಪಿನಂಗಡಿಯ ಆರಕ್ಷಕ ಠಾಣೆಯನ್ನು ಪುತ್ತೂರು DSP ಕಚೇರಿ ವ್ಯಾಪ್ತಿಗೆ ಒಳಪಡಿಸಬೇಕಿತ್ತು. ಈಗಾಗಲೇ ನಮಗೆ ಪುತ್ತೂರಲ್ಲಿತ್ತು, ನಮ್ಮ DSP ಕಚೇರಿ ನಮಗೆ ಪುತ್ತೂರಿತ್ತು. ಆದರೆ ಅದನ್ನು ತೆಗೆದೀಗ ಆಲ್ರೆಡಿ ಅವರೀಗ ಬೆಳ್ತಂಗಡಿಗೆ ಹಾಕಿದ್ದಾರೆ. ನಮಗೆ ಇಲ್ಲಿ ಬೆಳ್ತಂಗಡಿ ಉಪ್ಪಿನಂಗಡಿಯಿಂದ ಬೆಳ್ತಂಗಡಿ ಹೋಗಬೇಕಾದ್ರೆ ಒಂದು 22 ಕಿಲೋಮೀಟರ್ ಉಂಟು. ಆದರೆ ಪುತ್ತೂರು ನಮಗೆ 10 ಕಿಲೋಮೀಟರ್ ಇರುವ ಈ ಪುತ್ತೂರನ್ನು ಬಿಟ್ಟು ಬೆಳ್ತಂಗಡಿ ಹೋಗಲಿಕ್ಕೆ ಬರೀ ಕಷ್ಟ. ಮತ್ತೊಂದು ವಿಷಯ ಅಂತ ಹೇಳಿದರೆ ನಮಗೆ ಕೋಟು ಪುತ್ತೂರು
ಅದೇ ಟ್ರಾಫಿಕ್ ಠಾಣೆ ಕೂಡ ಪುತ್ತೂರು ಉಂಟು ಸರ್ ನಮಗೆ. ಆದ ಕಾರಣ ಅದು ಭಾಳ ದೊಡ್ಡ ಕಷ್ಟ ಆಗ್ತಾ ಇದೆ ನಮ್ಮ ಇದಕ್ಕೆ. ಅದೊಂದು ಅದರ ಬಗ್ಗೆ ಒಂದು ಪುತ್ತೂರಿನಲ್ಲಿ ಅರ್ಧ ದಿನ ಬೇಕು ಅಂತಾದರೆ ಬೆಳ್ತಂಗಡಿ ಇಡೀ ದಿನ ಒಂದನ್ನು ವ್ಯಯಿಸುವ ಸಮಸ್ಯೆ ಬಂದಿದೆ. ಉಪ್ಪಿನಗದ್ದೆ ಕಸ ವಿಲೇವಾರಿಗೆ ಟೆಂಡರ್ ಕರೆಯದೆ ಪಟ್ಟಣದ ಸಂಪೂರ್ಣ ಒಂದು ಕಸವು ಈಗ ಪೇಟೆಯಲ್ಲಿದೆ. ಇದರ ಬಗ್ಗೆ ತಾವು ಕೂಡ ಗಮನ ಹರಿಸಬೇಕು. ಉಪ್ಪಿನಂಗಡಿಯ ನೇತ್ರಾವತಿ ನದಿ ಅದಕ್ಕೆ ದಿನನಿತ್ಯ ಅದು ಒಂದು ಮಲಿನ ಆಗ್ತಾ ಇದೆ. ನಮ್ಮ ಎಲ್ಲ ಪರಿಸರದ ಎಲ್ಲ ನೀರು ಹೋಗಿ ಈಗ ಅದು ಕುಡಿಯುವ ನೀರು ಅದು ಕೂಡ ಹಾಳಾಗ್ತಾ ಇದೆ. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.